ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಂಜೇಶ್ವರ, ಕುಂಬಳೆ ಹಾಗೂ ಕಾಸರಗೋಡು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಮೂಕಾಂಬಿ ಗುಳಿಗ ದೈವದ ಜನ್ಮ ರಹಸ್ಯವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ತಾಯಿ ಕೊಲ್ಲೂರು ಮೂಕಾಂಬಿಕೆಯ ಪರಮ ಭಕ್ತರಾದ ಮುದ್ದು ಭಟ್ರು ಹಾಗೂ ಅರಸಕ್ಕೆ ದಂಪತಿಗಳಿಗೆ ಮದುವೆಯಾಗಿ ಹಲವು ವರ್ಷಗಳಾಗಿದ್ದರೂ ಸಹ ಮಕ್ಕಳಾಗಿರುವುದಿಲ್ಲ. ತಾಯಿ ಮೂಕಾಂಬಿಕೆಗೆ ಹರಕೆ ಹೇಳಿದ ನಂತರ ಅವರಿಗೆ ಹೆಣ್ಣು ಮಗುವೊಂದು ಜನಿಸುತ್ತದೆ. ಮೂಕಾಂಬಿಕೆಯ ಅನುಗ್ರಹದಿಂದ ಜನಿಸಿದ ಕಾರಣ ಆಕೆಗೆ ಮೂಕಾಂಬಿ ಎನ್ನುವ ಹೆಸರಿಟ್ಟು ಆಕೆಗೆ 11 ವರ್ಷವಾಗುವಾಗ ಬ್ರಾಹ್ಮಣ ಕುಟುಂಬದ ಆ ಕಾಲದ ಪದ್ಧತಿಯ ಪ್ರಕಾರ ಹೆಣ್ಣು ಹೋಗಿ ಹೆಂಗಸಾಗುವ ಮೊದಲೇ ಆಕೆಯನ್ನು ತನ್ನದೇ ಸಮುದಾಯದ ಒಬ್ಬ ಬ್ರಾಹ್ಮಣ ಹುಡುಗನಿಗೆ ಮದುವೆ ಮಾಡಿ ಕೊಡುತ್ತಾರೆ. ಒಂದು ದಿನ ಯಾವುದೋ ಕೆಲಸಕ್ಕಾಗಿ ಮೂಕಾಂಬಿಯ ಗಂಡನಿಗೆ ಕೇರಳಕ್ಕೆ ಹೋಗಬೇಕಾಗುತ್ತದೆ. ತಂದೆ ತಾಯಿ ಹಾಗೂ ಗಂಡನ ಮಾತನ್ನು ಕೇಳದೆ ಹಠ ಮಾಡಿ ಕೊನೆಗೆ ಗಂಡನ ಜೊತೆ ಆಕೆ ಕೂಡ ಕೇರಳಕ್ಕೆ ಹೋಗುತ್ತಾಳೆ. ನಡೆದುಕೊಂಡೇ ಹೋಗುತ್ತಿದ್ದರಿಂದ ಕಾಸರಗೋಡು ಮುಟ್ಟಿದಾಗ ಅವರಿಗೆ ಸುಸ್ತಾಗಿ ಒಂದು ಮರದ ಬುಡದಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುತ್ತಾರೆ. ಆಗ ಅಲ್ಲಿಗೆ ಬಂದ ಕಡಮಾರ್ ಮಯ್ಯ ಎನ್ನುವವನು ಅವರಿಬ್ಬರಲ್ಲಿ ತಮ್ಮ ಪರಿಚಯವನ್ನು ಕೇಳುತ್ತಾನೆ. ಮೂಕಾಂಬಿಯ ಚೆಲುವಿಗೆ ಹುಚ್ಚನಾಗಿದ್ದ ಕಡಮಾರ್ ಮಯ್ಯ ಆಕೆಯನ್ನು ಹೇಗಾದರೂ ಪಡೆಯಬೇಕೆಂದು ತಾನು ಮೂಕಾಂಬಿಯ ತಾಯಿಗೆ, ದೂರದ ಸಂಬಂಧಿ, ನೀವು ಇಲ್ಲಿ ಯಾಕೆ ಮಲಗಿದ್ದೀರಿ, ನನ್ನ ಮನೆಗೆ ಬಂದು ವಿಶ್ರಾಂತಿ ಪಡೆದು ನಂತರ ಪ್ರಯಾಣ ಮುಂದುವರಿಸಿ ಎಂದು ಮೋಸದಿಂದ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಊಟ ಮಾಡಿ ವಿಶ್ರಾಂತಿ ಪಡೆದ ನಂತರ ಮೂಕಾಂಬಿಯ ಗಂಡನಿಗೆ ಎತ್ತಿನ ಗಾಡಿ ನೀಡಿ, ನೀನು ಈ ಗಾಡಿಯನ್ನು ತೆಗೆದುಕೊಂಡು ಹೋಗಿ ಬಾ, ವಾಪಸ್ಸು ಬರುವಾಗ ಮೂಕಾಂಬಿಯನ್ನು ಕರೆದುಕೊಂಡು ಹೋಗು ಎನ್ನುತ್ತಾನೆ. ಆಗ ಇಬ್ಬರೂ ಒಪ್ಪದಿದ್ದಾಗ ತನ್ನ ಅಕ್ಕನ ಮಗಳು ತನಗೂ ಮಗಳಿದ್ದಂತೆ ಎಂದು ನಂಬಿಕೆಯ ಮಾತುಗಳನ್ನಾಡಿ ಅವರನ್ನು ನಂಬಿಸುತ್ತಾನೆ. ಆತನ ಮಾತಿಗೆ ಮರುಳಾದ ಮೂಕಾಂಬಿಯ ಗಂಡ ಆಕೆಗೆ ಧೈರ್ಯ ನೀಡಿ ಮೂಕಾಂಬಿಯನ್ನು ಅಲ್ಲೇ ಬಿಟ್ಟು ಹೋಗುತ್ತಾನೆ. ಇತ್ತ ತನ್ನ ಗಂಡ ಬರುವ ದಾರಿಯನ್ನೇ ಕಾಯುತ್ತಾ ಕೆಲವು ದಿನಗಳನ್ನು ಕಳೆಯುವ ಮೂಕಾಂಬಿ ಒಂದು ದಿವಸ ಹೆಣ್ಣು ಹೋಗಿ ಹೆಂಗಸಾಗುತ್ತಾಳೆ. ಒಂದು ದಿನ ರಾತ್ರಿ ಯಾರೂ ಇಲ್ಲದ ಸಮಯ ನೋಡಿ ಕಡಮಾರ್ ಮಯ್ಯ ಮೂಕಾಂಬಿ ಮಲಗಿದ್ದ ಕೋಣೆಯನ್ನು ಪ್ರವೇಶ ಮಾಡಿ ಆಕೆಯನ್ನು ಅತ್ಯಾಚಾರ ಮಾಡುತ್ತಾನೆ. ನನ್ನನ್ನು ಮಗಳೆಂದು ಹೇಳಿ ನಂಬಿಸಿ ನನ್ನನ್ನು ಹಾಳು ಮಾಡಿದ ನಿನ್ನ ವಂಶವನ್ನು ನಿರ್ವಂಶ ಮಾಡುತ್ತೇನೆ ಎಂದು ಶಾಪ ನೀಡಿ ತನ್ನ ಆರಾಧ್ಯ ದೈವ ಗುಳಿಗನನ್ನು ಸ್ಮರಣೆ ಮಾಡಿ ಬಾವಿಗೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ. ಆಕೆಯ ಹೆಣವನ್ನು ಅಂಗಳದಲ್ಲಿ ಮಲಗಿಸಿದ ದುಷ್ಟ ಮಯ್ಯನು ಆಕೆಯ ತಂದೆ ತಾಯಿಗೆ ತನ್ನ ಆಳುಗಳ ಸಹಾಯದಿಂದ ಮೂಕಾಂಬಿ ಹೆಣ್ಣು ಹೋಗಿ ಹೆಂಗಸಾಗಿದ್ದಾಳೆ, ಬಂದು ಕರೆದುಕೊಂಡು ಹೋಗಿ ಎಂದು ಸುದ್ದಿ ಮುಟ್ಟಿಸಿದಾಗ ತಂದೆ ತಾಯಿ ಖುಷಿಯಿಂದ ಕಡಮಾರ್ ಮಯ್ಯನ ಮನೆಗೆ ಬರುತ್ತಾರೆ. ಅದೇ ಸಮಯದಲ್ಲಿ ತನ್ನ ಹೆಂಡತಿಯ ನೆನಪು ಕಾಡಲಾರಂಭಿಸಿ ಮೂಕಾಂಬಿಯ ಗಂಡನು ಸಹ ವಾಪಸ್ಸಾಗುತ್ತಾನೆ. ಮೂಕಾಂಬಿಯ ಮನೆಯವರಲ್ಲಿ ಸುಳ್ಳು ಸುದ್ದಿ ನೀಡಿ ಆಕೆಯ ಅಂತ್ಯಕ್ರಿಯೆ ಮಾಡಿಸುತ್ತಾನೆ. ಹೆಂಡತಿಯನ್ನು ಮರೆಯಲಾಗದೆ ಮೂಕಾಂಬಿಯ ಗಂಡ ಉರಿಯುತ್ತಿರುವ ಚಿತೆಗೆ ಹಾರಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಅಲ್ಲೇ ಇದ್ದ ಮೂಕಾಂಬಿಯ ತಂದೆ ತಾಯಿ ಕೂಡ ನಮ್ಮ ಈ ಪರಿಸ್ಥಿತಿಗೆ ಕಾರಣವಾದವರ ಕುಟುಂಬ ನಾಶವಾಗಲಿ ಎಂದು ಶಾಪ ನೀಡಿ ಅವರು ಕೂಡ ಚಿತೆಗೆ ಹಾರುತ್ತಾರೆ. ಇತ್ತ ಮರಣ ಹೊಂದಿದ ಮೂಕಾಂಬಿ ತನ್ನ ಆರಾಧ್ಯ ದೈವ ಗುಳಿಗನ ಜೊತೆ ಸೇರಿ ಮೂಕಾಂಬಿಯ ಚಿತೆಯ ಬೆಂಕಿ ಆರುವ ಮೊದಲೇ ಕಡಮಾರ್ ಮಯ್ಯನ ಕುಟುಂಬಕ್ಕೆ ಬೆಂಕಿ ಹಚ್ಚಿ ಎಲ್ಲರನ್ನೂ ನಾಶ ಮಾಡುತ್ತಾಳೆ. ಇವಳ ಕಾರಣಿಕ ತಿಳಿದ ಊರಿನವರು ಆಕೆಗೆ ಗುಡಿ ಕಟ್ಟಿ ಮೂಕಾಂಬಿ ಗುಳಿಗ ಎನ್ನುವ ಹೆಸರಿನಿಂದ ಆಕೆಯನ್ನು ಆರಾಧಿಸುತ್ತಾರೆ. ಹೀಗೆ ಮೂಕಾಂಬಿ ಗುಳಿಗನೊಟ್ಟಿಗೆ ಸೇರಿಕೊಂಡು ಮೂಕಾಂಬಿ ಗುಳಿಗವಾಗುತ್ತಾಳೆ. ಕೆಲವು ಮೂಲಗಳ ಪ್ರಕಾರ ಮೂಕಾಂಬಿ ಗುಳಿಗ ಕೊಲ್ಲೂರು ಮೂಕಾಂಬಿಕೆಯ ಅವತಾರ ಎಂದು ಹೇಳಿದರೂ ಸಹ ವಾಸ್ತವದಲ್ಲಿ ಮೂಕಾಂಬಿಕೆ ತಾಯಿಯ ಅನುಗ್ರಹದಿಂದ ಹುಟ್ಟಿದ ಹೆಣ್ಣು ಮಗಳು ದೈವತ್ವವನ್ನು ಪಡೆದ ಕಥೆಯಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಕಾರಣಿಕದ ದೈವದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.